ಕೈಪಸೆ ದೇವಿಗೆ. ಕೈ ಪಸೆಯ ಹೊಗಳಿಕೆ ಅದು ಒಮ್ಮೆಮ್ಮೆ ನಿನಗಾಗುವುದು ಕೈಪಸೆ. ಅಲ್ಲ ಇವರಮ್ಮನ ಅಂತ ಕೈ ಕಸೆ ಕೈ ಕಿಸೆ ಕೈ ಕಿಸೆ ಅಲ್ಲ, ಕೈ ಕಸೆ ದೇವಿ. ಕೈ ಕಸೆ ದೇವಿಯರ ಇಷ್ಟಾರ್ಥವನ್ನು ಈಡೇರಿಸಲಿಕ್ಕೆ ಬೇಕಾಗಿ ಇವರು ನೇರವಾಗಿ ಕೈ ಶಾಲೆಗೆ ಹೋಗಿ ಕೈ ಸಾಲ ಮಾಡಿದ್ದು ನೀನು ಊರಿನಲ್ಲಿ ಅಲ್ಲ, ಕೈಲಾಸ. ಕೈಲಾಸಕ್ಕೆ ಹೋಗಿ ಇಡೀ ಪರ್ವತವನ್ನು ಎತ್ತಿದಾಗ ಅದರ ಅಡಿಗೆ ಇವರ ಕೈ ಸಿಕ್ಕಾಕೊಂಡು ಇವರು ಉಪ್ಪಿಟ್ಟಿಟ್ಟಾಗ ಎಂತ ಉಪ್ಪಿಟ ಎಂತದ್ದ ಅಲ್ಲ ಬೊಪ್ಪಿಟ್ಟು ಪುಣ್ಯಾತ್ಮ. ಆದ್ರೂ ಶಿವನು ಬರಲಿಲ್ಲ ಅಂತ ಹೇಳಿ ಇವರ 20 ಕೈಗಳಿಂದ ಒಂದು ಕೈಯನ್ನು ತುಂಡು ಮಾಡಿ 19 ಕೈಯನ್ನು ಉಳಿಸಿ 9 ತಲೆಯನ್ನು ಹಾಗೆ ಉಳಿಸಿ ಒಂದು ತಲೆಯನ್ನು ಕಡಿದು ಅದನ್ನು ದೊಡ್ಡ ಬುರುಡೆಯನ್ನಾಗಿ ತಂಬೂರಿಯಾಗಿ ಮಾಡಿ ಅಂತೇಳಿ ಇವರು